ಪುತ್ತೂರು ಇದರ ದಶಮಾನೋತ್ಸವ ಕಾರ್ಯಕ್ರಮದ ಒಂದು ಹೊಸ್ತಿಲಲ್ಲಿ ನಾವೆಲ್ಲ ಇದ್ದೇವೆ. ಒಕ್ಕಲಿಗ ಸೊಸೈಟಿ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು ನಮ್ಮ ಸಮುದಾಯದ ಸಮಾಜ ಸೇವೆಗಾಗಿ ನಮ್ಮ ಎಲ್ಲ ಸಮುದಾಯದವರನ್ನು ಸೇರಿಸಿಕೊಂಡು ಸಂಘಗಳ ಮೂಲಕ ವಿಭಿನ್ನ ರೀತಿಯಲ್ಲಿ ನಮ್ಮವರನ್ನು ಒಟ್ಟು ಸೇರಿಸಿಕೊಂಡು ಸಂಘಗಳಾಗಿ ವಿಂಗಡಿಸಿ ವಿವಿಧ ರೀತಿಯಲ್ಲಿ ಸಹಾಯವನ್ನು ಮಾಡುತ್ತಾ ಪ್ರಗತಿಯ ಪಥದಲ್ಲಿ ಸಾಗುತ್ತಿರುವುದು ನಮ್ಮ ಒಕ್ಕಲಿಗ ಸೊಸೈಟಿ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು. ಇದರ ಹುಟ್ಟು ಯಾಕೆ ಆಯಿತು ಅಂತ ಹೇಳಿದರೆ, ನಮ್ಮ ಸಮುದಾಯದಲ್ಲಿ ಕಡೆಯ ವ್ಯಕ್ತಿ ಕೂಡ ಒಂದು ಸ್ವಾವಲಂಬಿಯಾಗಿ ಬದುಕಬೇಕು. ಅದೇ ರೀತಿ ನಮ್ಮ ಸಮುದಾಯದ ಕಡು ಬಡವರು ಅಥವಾ ಏನು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿದ್ದಾರೆ ಅಥವಾ ಆರ್ಥಿಕ ಸಹಾಯಕ್ಕಾಗಿ ವಿವಿಧ ರೀತಿಯಲ್ಲಿ ಬೇರೆ ಬೇರೆ ಕಡೆಗೆ ಹೋಗುತ್ತಿದ್ದು ಹೆಚ್ಚಿನ ಒಂದು ಬಡ್ಡಿಯಲ್ಲಿ ಅವರು ಸಾಲವನ್ನೆಲ್ಲ ಪಡೆಯುತ್ತಿರುವಂಥ ಒಂದು ಸಂದರ್ಭದಲ್ಲಿ ಆ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಒಂದು ಒಕ್ಕಲಿಗ ಸೊಸೈಟಿ ಟ್ರಸ್ಟನ್ನು ನಮ್ಮ ಯುವ ಒಕ್ಕಲಿಗ ಗೌಡ ಸಂಘದ ನೇತೃತ್ವದಲ್ಲಿ ಆರಂಭ ಆಯಿತು. ಅದರ ನೇತೃತ್ವವನ್ನು ವಹಿಸಿಕೊಂಡವರು ಆಗಿನ ಅಧ್ಯಕ್ಷರಾದಂಥ ಶ್ರೀಯುತ ಎ ವಿ ನಾರಾಯಣರವರ ನೇತೃತ್ವದಲ್ಲಿ ಡಿಸೆಂಬರ್ 2013ರಲ್ಲಿ ನಮ್ಮ ಒಕ್ಕಲಿಗ ಟ್ರಸ್ಟ್ ಸ್ಥಾಪನೆಯಾಗಿದೆ. ಅಂದಿನಿಂದ ಇಂದಿನವರೆಗೆ 2023 ಡಿಸೆಂಬರಕ್ಕೆ ಈ ತಿಂಗಳಿಗೆ ಆಗುವಾಗ 10 ವರ್ಷವನ್ನು ನಾವು ಪೂರೈಸಿದಂಥ ಒಂದು ಸಂತೋಷದಲ್ಲಿ ನಾವೆಲ್ಲ ಇದ್ದೇವೆ. ಟ್ರಸ್ಟಿನ ಧ್ಯೇಯ ಮತ್ತು ಉದ್ದೇಶ ಹೇಳುವುದಾದರೆ, ಸಮಾಜದ ಹಾಗೂ ಸಮುದಾಯದ ಎಲ್ಲರೊಂದಿಗೊಂದು ಶಾಂತಿ, ಸಾಮರಸ್ಯ, ಸಹಬಾಳ್ವೆ ಹಾಗೂ ಪರಸ್ಪರ ಸಹಕಾರ ಮನೋಭಾವದೊಂದಿಗೆ ನಮ್ಮ ಸಮಾಜವನ್ನು ನಿರ್ಮಾಣ ಮಾಡುವ ಒಂದು ಉದ್ದೇಶ ನಮ್ಮ ಸಂಘದ ಉದ್ದೇಶವಾಗಿದೆ. ಮತ್ತು ನಮ್ಮ ಆರ್ಥಿಕ ಚಟುವಟಿಕೆ, ನಮ್ಮ ಸಮುದಾಯದ ಆರ್ಥಿಕ ಚಟುವಟಿಕೆಗಳಿಗೆ ಸಮುದಾಯದ ಆರ್ಥಿಕ ಚಟುವಟಿಕೆಗೆ ಬೇಕಾಗಿ ಸಂಘವನ್ನು ರೂಪಿಸಿಕೊಂಡು, ಒಂದು ಸಂಘ ಅಂತ ಹೇಳಿದರೆ ಒಂದು 10 ಜನರ ತಂಡ ಅಥವಾ 12 ತಂಡ, ಅದರಲ್ಲಿ ಗಂಡು ಹೆಣ್ಣು ಎಂಬ ಭೇದ ಇಲ್ಲ. ಎರಡು ಲಿಂಗಗಳು, ಇದು ಗಂಡಸರು ಹಾಗೂ ಹೆಂಗಸರು ಒಟ್ಟಿಗೆ ಸೇರಿ ಒಂದು ಸ್ವಸಹಾಯ ಸಂಘವನ್ನು ನಾವು ಇಲ್ಲಿ ನಮ್ಮ ಟ್ರಸ್ಟ್ನ ಮುಖಾಂತರ ಈಗ ಆರಂಭವಾಗಿರುತ್ತದೆ. ಸಮಾಜದ ಸಂಪ್ರದಾಯ, ಪರಂಪರೆ, ಆಚರಣೆ ಮತ್ತು ನಮ್ಮ ಸಮುದಾಯದಲ್ಲಿ ವಿವಿಧ ಆಚರಣೆಗಳಿವೆ. ಅವುಗಳನ್ನೆಲ್ಲ ಒಂದು ರೀತಿಯಲ್ಲಿ ಅದನ್ನು ಜೀವನ ಪದ್ಧತಿಯಲ್ಲಿ ಆಚರಿಸಿ ಅದನ್ನು ಅಳವಡಿಸುವ ರೀತಿಯಲ್ಲಿ ನಾವೆಲ್ಲ ಈ ಟ್ರಸ್ಟಿನಲ್ಲಿ ನಾವು ಆ ಒಂದು ಧ್ಯೇಯವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಮತ್ತು ಎಲ್ಲ ಸಮುದಾಯದ ಬಾಂಧವರನ್ನು ಕೂಡ ಒಟ್ಟುಗೂಡಿಸಿ ನಮ್ಮ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ನೆಲೆಯಿರಲು ಪರಸ್ಪರ ಸಹಾಯವನ್ನು ಮಾಡುವುದು ನಮ್ಮ ಈ ಟ್ರಸ್ಟಿನ ಉದ್ದೇಶವಾಗಿರ್ತದೆ. ಈಗ ಅಭಿವೃದ್ಧಿಯ ಪಥದಲ್ಲಿ ನಾವೀಗ ನೋಡ್ತಿದ್ರೆ, ಡಿಸೆಂಬರ್ 2013ರಲ್ಲಿ ಆರಂಭವಾದ ನಮ್ಮ ಸಂಘ ಆಗ ಕೇವಲ ಆ 2013ನೇ ವರ್ಷದಲ್ಲಿ ಸುಮಾರು ಒಂದು 30-40 ಸಂಘಗಳಿದ್ದದು. ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಎಲ್ಲಿ ಉಂಟು, ಪುತ್ತೂರು ತಾಲೂಕಿನ ಕಾರ್ಯವ್ಯಾಪ್ತಿ. ಈಗಿನ ಇದರಲ್ಲಿ ನೋಡೋದಾದರೆ ಈಗ ನಾವು ಹತ್ತಿರದ ಬಂಟ್ವಾಳದಲ್ಲಿ ಹೋಗಿದೆ, ಕಡಬ ತಾಲೂಕಲ್ಲಿ ಹೋಗಿದೆ. ಇನ್ನೀಗ ಮುಂದಿನ ಇದರಲ್ಲಿ ನಮ್ಮ ಸುಳ್ಯ ತಾಲೂಕಿನಲ್ಲಿ ಕೂಡ ನಮ್ಮ ಸ್ವಸಹಾಯ ಸಂಘದ ತಂಡಗಳನ್ನು ರಚಿಸುವಂಥ ಯೋಚನೆಯಲ್ಲಿ ನಾವೆಲ್ಲ ಇದ್ದೇವೆ. ಈಗ ಟ್ರಸ್ಟಿನ ಬಗ್ಗೆ ಹೇಳುವುದಾದರೆ, ಒಟ್ಟು ಸುಮಾರು 902 ಸಂಘಗಳು ನಮ್ಮ ಟ್ರಸ್ಟಿನ ಮುಖಾಂತರ ಸ್ವಸಹಾಯ ಸಂಘಗಳು ನಡೀತಾ ಇದೆ. 902 ಸಂಘಗಳಲ್ಲಿ ಸುಮಾರು ನಮ್ಮ ಸಮುದಾಯದ 8,532 ಸದಸ್ಯರು ಸಕ್ರಿಯವಾಗಿ ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಮತ್ತು ಸಂಘದಲ್ಲೀಗ ಉಳಿತಾಯ, ಸಂಘದ ಸದಸ್ಯರಿಗೆ ತಿಂಗಳಿಗೆ 100ರಂತೆ ಪ್ರತಿ ಸದಸ್ಯರು ಕೂಡ ತಮ್ಮ ಉಳಿತಾಯವನ್ನು ಮಾಡ್ತಾ ಇದ್ದಾರೆ. ಆ ಸಂಘದ ಉಳಿತಾಯವೇ ಈಗ ಸುಮಾರು 3,54,00,000 ರೂಪಾಯಿ ಅಂದಾಜು ಉಳಿತಾಯ ಆಗಿದೆ. ಜೊತೆಯಲ್ಲಿ 5,812 ಸದಸ್ಯರು ಸುಮಾರು 3,48,00,000 ಸಾಲವನ್ನು ತಮ್ಮ ಬೇರೆ ಬೇರೆ ಉದ್ದೇಶಗಳಿಗೆ ಈ ತನಕ ಉಪಯೋಗಿಸಿಕೊಂಡಿದ್ದಾರೆ.
2024-25ರ ಸಾಲಿನಲ್ಲಿ ನಾವು ಈ ದಶಮಾನೋತ್ಸವ ಸಮಾರಂಭವನ್ನು ಆಚರಿಸುವಂಥ ನಿಟ್ಟಿನಲ್ಲಿ ಇದ್ದೆವು. ದಶಮಾನೋತ್ಸವ ಕಾರ್ಯಕ್ರಮ ಅಂತ ಹೇಳಿದರೆ ಒಂದೇ ಸಲ ಕಾರ್ಯಕ್ರಮ ಮಾಡೋದಲ್ಲ, ನಮ್ಮ ಸದಸ್ಯರಿಗೆ ಬೇಕಾಗಿ ತಿಂಗಳು ಪ್ರತಿ ಗ್ರಾಮಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಆಯೋಜಿಸಿಕೊಂಡು ಜೊತೆಯಲ್ಲಿ ಸ್ಪರ್ಧೆಗಳನ್ನು ಕೂಡ ಸದಸ್ಯರಿಗೆ ಬೇಕಾಗಿ ನಾವು ಆಯೋಜನೆ ಮಾಡಿಕೊಂಡು ನಿರಂತರವಾಗಿ 1 ವರ್ಷ ದಶಮಾನೋತ್ಸವದ ಕಾರ್ಯಕ್ರಮವನ್ನು ಆಚರಿಸುವ ನಿಟ್ಟಿನಲ್ಲಿ ನಾವೀಗ ಟ್ರಸ್ಟ್ನವರು ಒಂದು ಕ್ರಮವನ್ನು ಕೈಗೊಂಡಿದ್ದೇವೆ. ನಾಳ್ದು ಜನವರಿ 1ರಿಂದ ಈ ಪ್ರಕ್ರಿಯೆ ಆರಂಭ ಆಗಿದೆ. ಜನವರಿ 1, 2024ರಂದು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನಾವು ಸಾಂಕೇತಿಕವಾಗಿ ಆ ದಿನದಂದು ಆರಂಭಿಸಿ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದೇವೆ. ಈಗಿನ ನಮ್ಮ ಟ್ರಸ್ಟಿನ ನಮ್ಮ ಆಡಳಿತ ಮಂಡಳಿ ಹೇಗುಂಟು ಅಂತ ಹೇಳಿದರೆ ಸುಮಾರು 18 ಜನ ಟ್ರಸ್ಟಿಗಳು ನಮ್ಮ ಟ್ರಸ್ಟಲ್ಲಿದ್ದಾರೆ. ಹಾಗೂ 5 ಜನ ಸಲಹಾ ಸಮಿತಿಯವರು ನಮ್ಮ ಇದರಲ್ಲಿ ಟ್ರಸ್ಟಿನಲ್ಲಿ ನಮ್ಮ ಈ ಟ್ರಸ್ಟಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಅಧ್ಯಕ್ಷರಾಗಿ ನಾನು ಮನೋಹರ್ ಡಿ ಅಂತ ವಹಿಸಿಕೊಂಡಿದ್ದೇನೆ. ಅದೇ ರೀತಿ ಕಾರ್ಯದರ್ಶಿಯಾಗಿ ಶ್ರೀಯುತ ದಿವ್ಯ ಪ್ರಸಾದ್ ಇವರು ಈಗಿನ ಇದರಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಟ್ರಸ್ಟಿಗಳ ಪ್ರತಿ ತಿಂಗಳು ಕೂಡ ಒಂದು ಆಡಳಿತ ಮಂಡಳಿ ಸಭೆಯನ್ನು ನಡೆಸಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಸಿಬ್ಬಂದಿಗಳು ಹಾಗೆ ಸುಮಾರು 17 ಜನ ಸಿಬ್ಬಂದಿಗಳು ನಮ್ಮಲ್ಲಿ ಈಗ ಈ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಒಳ್ಳೆಯ ರೀತಿಯಲ್ಲಿ ಸಿಬ್ಬಂದಿಗಳ ಸಹಕಾರ ಕೂಡ ಎಷ್ಟೊಂದು 10 ವರ್ಷದ ಅವಧಿಯಲ್ಲಿ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಸಿಕ್ಕಿದೆ. ಇನ್ನು ಮುಂದೆ ಕೂಡ ಅವರು ಒಳ್ಳೆಯ ರೀತಿಯಲ್ಲಿ ನಮಗೆ ಕೆಲಸ ಮಾಡಿಕೊಂಡು ಈ ಒಂದು ಚಟುವಟಿಕೆಯನ್ನು ನಡೆಸಲಿಕ್ಕೆ ಸಹಕಾರ ಮಾಡೋರು ಅಂತ ನಾವು ಆಶಿಸ್ತಾ ಇದ್ದೇವೆ. 2 ಜನ ಈಗ 15 ಜನ ಇವರಿಗೆ ಸಿಬ್ಬಂದಿಗಳಿಗೆ 2 ಜನ ಸೂಪರ್ವೈಸರ್ಗಳಿದ್ದಾರೆ. ಅವರು ಈ ಫೀಲ್ಡ್ ಕ್ಷಾವರ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆಯೇ ಅದರ ಚಟುವಟಿಕೆಯ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇಕಾಗಿ ಅಥವಾ ಅದರ ನೋಡಿಕೊಳ್ಳಲಿಕ್ಕೆ ಬೇಕಾಗಿ ನಮ್ಮ ಆಫೀಸ್ ಸಿಬ್ಬಂದಿಗಳಿದೆ. ಆಫೀಸ್ ಸಿಬ್ಬಂದಿಗಳು 4 ಜನ ಆಫೀಸ್ ಸಿಬ್ಬಂದಿಗಳು ಹಾಗೂ 3 ಜನ ಆಫೀಸ್ ಸಿಬ್ಬಂದಿಗಳು ಮತ್ತು ಒಬ್ಬರು ಮ್ಯಾನೇಜರು ಇಲ್ಲಿ ಈ ಇದರಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡು, ಕಚೇರಿ ಅಂತ ಹೇಳಿದರೆ ಫುಲ್ ಈಗ ಎಲ್ಲ ಕೂಡ ಗಣಕೀಕೃತವಾಗಿದೆ. ಎಲ್ಲ ಸದಸ್ಯರ ಪ್ರತಿಯೊಬ್ಬರ ಬಯೋಡೇಟಾಗಳು ನಮ್ಮಲ್ಲಿ ನಮ್ಮ ಕಂಪ್ಯೂಟರ್ನಲ್ಲಿ ಅದು ಫೀಡಾಗಿ ಉಂಟು. ಹಾಗೆಯೇ ಎಲ್ಲರ ಕೂಡ ನಮ್ಮ ಈ ತಾಲೂಕಿನ ಎಲ್ಲ ಸದಸ್ಯರುಗಳ ಡೀಟೇಲ್ಸ್ ನಮ್ಮಲ್ಲಿ ಈಗ ನಮ್ಮ ಕಂಪ್ಯೂಟರಲ್ಲಿ ಫೀಡಾಗಿ ನಮಗೆ ಎಲ್ಲ ಕಡೆ ಎಲ್ಲ ಡೀಟೇಲ್ಸ್ಗಳು ಕೂಡ ಕೂಡಲೇ ಸಿಕ್ಕುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಟ್ರಸ್ಟಿನ ಮೂಲಕ ಮಾಡಿದೆ. ಜೊತೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ಕೂಡ ಟ್ರಸ್ಟಿನ ಮುಖಾಂತರ ಆಗ್ತಾ ಉಂಟು. ಆಟಿದ ಕೂಟ ಇರಲಿ ಅಥವಾ ಗ್ರಾಮಗಳಲ್ಲಿ ಗ್ರಾಮೋತ್ಸವ ಕಾರ್ಯಕ್ರಮಗಳು, ಮತ್ತು ಅಲ್ಲಿ ಗ್ರಾಮದ ಮಟ್ಟದಲ್ಲಿ ನಮ್ಮ ಯಾರೆಲ್ಲ ಒಂದು ವಿಶೇಷ ವ್ಯಕ್ತಿಗಳಿದ್ದಾರೆ ಅವರನ್ನು ಗುರುತಿಸುವಂಥ ಕಾರ್ಯಕ್ರಮ, ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ, ಇವೆಲ್ಲವೂ ಕೂಡ ನಮ್ಮ ಸೊಸೈಟಿ ಟ್ರಸ್ಟಿನ ವಿವಿಧ ಈ ಆರ್ಥಿಕ ಬಿಟ್ಟು ಬೇರೆ ರೀತಿಯ ಒಂದು ಸಾಮಾಜಿಕ ಚಟುವಟಿಕೆ ಮೂಲಕ ಅದು ಕೂಡ ಮನೆ ಮಾತಾಗಿ ಒಳ್ಳೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮಗಳೆಲ್ಲ ನಡೀತವೆ. ಜೊತೆಯಲ್ಲಿ ಯಾರೆಲ್ಲ ಒಂದು ನಮ್ಮಲ್ಲಿ ಸೇವಾ ನಿಧಿ ಇದೆ, ಒಂದು ಸಹಾಯ ಮಾಡುವಂಥ ಒಂದು ಯೋಜನೆ ಕೂಡ ಸೊಸೈಟಿ ಟ್ರಸ್ಟ್ನಲ್ಲಿದೆ. ಅದರಲ್ಲಿ ಏನಂತ ಹೇಳಿದರೆ ಸದಸ್ಯರು ಯಾರಾದರೂ ಮರಣ ಹೊಂದಿದ್ದಾರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾಗಿ ಏನಾದರೂ ಸಹಕಾರ ಅವರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೆ ತಮ್ಮ ಸದಸ್ಯರಿಗೆ ಸುಮಾರು ಸಹಾಯಧನ ನೀಡುವ ವ್ಯವಸ್ಥೆ ಕೂಡ ಇದೆ ಮರಣ ಹೊಂದಿದ ಸದಸ್ಯರ ಮನೆಯವರಿಗೆ. ಅದೇ ರೀತಿ ಆರೋಗ್ಯದಲ್ಲಿ ಏರುಪೇರಾದಂಥ ಸದಸ್ಯರಿಗೆ ಕೂಡ ಒಂದು ಕಿಂಚಿತ್ ನಮ್ಮ ಟ್ರಸ್ಟಿನ ಮುಖಾಂತರ ಅವರಿಗೆ ಸಹಾಯವನ್ನು ಕೂಡ ಮಾಡುವಂಥ ವ್ಯವಸ್ಥೆ ನಮ್ಮ ಟ್ರಸ್ಟಿನಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತದೆ. ಅದೇ ರೀತಿ 3 ವರ್ಷಕ್ಕೊಮ್ಮೆ ನಾವು ಮಾದರಿ ಗ್ರಾಮ ಅಂತ ಒಂದು ಗ್ರಾಮವನ್ನು ಆಯ್ದುಕೊಂಡು 3 ವರ್ಷ ನಿರಂತರ ಚಟುವಟಿಕೆಗಳನ್ನು ಮಾಡುವಂಥ ಕೆಲಸ. ಪ್ರಥಮ ಹಂತದಲ್ಲಿ ನಾವು ಮಾಡ್ನೂರು ಗ್ರಾಮವನ್ನು ತೆಗೆದುಕೊಂಡಿದ್ದೆವು. ಪ್ರಸ್ತುತ ಈಗ ನಮ್ಮ
ಬಲ್ನಾಡು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ನಾವು ತಗೊಂಡಿದ್ದೇವೆ. ಅಲ್ಲಿ ವಿವಿಧ ಇದರಿಂದ ಬೇರೆ ಗ್ರಾಮಗಳಿಂದ ಜಾಸ್ತಿ ಚಟುವಟಿಕೆಗಳು ಈ ಮಾದರಿ ಗ್ರಾಮಗಳಲ್ಲಿ ನಡೀತಾ ಇದೆ. ನಿರಂತರ ಭಜನಾ ಕಾರ್ಯಕ್ರಮಗಳಾಗಲಿ ಅಥವಾ ಆಟೋಟ ಸ್ಪರ್ಧೆಗಳಲ್ಲಿ ಎಲ್ಲವನ್ನು ಏರ್ಪಡಿಸ್ತಾ ಆ ಒಂದು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡ್ತಿದೆ. ಜೊತೆಗೆ ಅವರಿಗೆ ಕಾರ್ಯಕ್ರಮಗಳಿಗೆ ಬೇಕಾಗಿ ನಾವು ಟ್ರಸ್ಟ್ನ ಮುಖಾಂತರ ಸಹಾಯಧನ ಕೂಡ ಆ ಕಾರ್ಯಕ್ರಮಗಳಿಗೆ ಕೂಡ ನಾವು ಕೊಡುವಂಥ ಒಂದು ಇದರಲ್ಲಿದ್ದೆ. ಈ ಸ್ವಸಹಾಯ ಸಂಘದ ಚಟುವಟಿಕೆ ಹೇಗೆ ನಡೀತೆ ಅಂತ ಹೇಳಿದರೆ, ಗ್ರಾಮ ಮಟ್ಟದಲ್ಲಿ ಒಂದು ಸ್ವಸಹಾಯ ಸಂಘಗಳಿವೆ. ಸಂಘಗಳ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳು ಸೇರಿ ಒಕ್ಕೂಟ ರಚನೆ ಮಾಡಿದ್ದಾರೆ. ಒಕ್ಕೂಟದಲ್ಲಿ ಅಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿ ಅಂತ ಹೇಳಿ ಒಕ್ಕೂಟ ಒಂದು ರಚನೆ ಇರ್ತದೆ ಒಂದೊಂದು ಗ್ರಾಮಗಳಲ್ಲಿ. ಆ ಒಕ್ಕೂಟದಲ್ಲಿ ಎಂತ ಮಾಡ್ತಾರೆ ಅಂತ ಹೇಳಿದರೆ, ತಿಂಗಳಿಗೊಮ್ಮೆ ಅವರು ಒಕ್ಕೂಟದ ಸಭೆ ಆಗ್ತದೆ. ಜೊತೆಗೆ 3 ತಿಂಗಳಿಗೊಮ್ಮೆ ಎಲ್ಲ ಸದಸ್ಯರು ಸೇರಿಕೊಂಡು, ಆ ಗ್ರಾಮದ ಎಲ್ಲ ಸದಸ್ಯರಿಗೆ ಸೇರಿಕೊಂಡು ತ್ರೈಮಾಸಿಕ ಸಭೆ ಅಂತ ನಡೆಸಿ ಆಗಿನ ಆಗುಹೋಗುಗಳನ್ನೆಲ್ಲ ಚರ್ಚಿಸಿ ಸಂಘದ ಸದಸ್ಯರಿಗೆ ಸಾಲ ಏನೆಲ್ಲ ಬೇಕು ಅಂತ ಇದೆ, ಅದರ ಸಾಲದ ಬೇಡಿಕೆಯನ್ನು ಎಲ್ಲ ಪೂರೈಸುವಂಥ ಕೆಲಸವನ್ನು ತ್ರೈಮಾಸಿಕ ಸಭೆಯಲ್ಲಿ ನಡೆಸಿ ಅದನ್ನು ಅನುಮೋದಿಸಿ ಅದನ್ನು ಸದಸ್ಯರಿಗೆ ವಿತರಿಸುವಂಥ ಕೆಲಸವನ್ನು ತ್ರೈಮಾಸಿಕ ಸಭೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ವಲಯ ಒಕ್ಕೂಟ ಅಂತ ಇದೆ. ಈ ಎಲ್ಲ ನಮ್ಮ ಇದರಲ್ಲಿ ಕಾರ್ಯಕ್ಷೇತ್ರದಲ್ಲಿ 7 ವಲಯಗಳಿವೆ. ಆ ವಲಯ ಒಕ್ಕೂಟಗಳ ರಚನೆ ಈಗ ಇನ್ನು ಒಂದು ವಲಯ ಮಾತ್ರ, ಪುತ್ತೂರು ವಲಯ ಮಾತ್ರ ಒಕ್ಕೂಟ ರಚನೆಯಲ್ಲಿ ಬಾಕಿಯಾಗಿದೆ. 1-2 ಗ್ರಾಮಗಳಲ್ಲಿ ಇನ್ನು ಅಲ್ಲಿ ಸಂಘಗಳಾಗದ ಕಾರಣ ಈಗ ಪ್ರಕ್ರಿಯೆಯಲ್ಲಿ ಇರುವ ಕಾರಣ ಪುತ್ತೂರು ವಲಯವನ್ನು ಇನ್ನೂ ರಚನೆ ಮಾಡಿಲ್ಲ. ಉಳಿದೆಲ್ಲ ವಲಯಗಳನ್ನು ಕೂಡ ನಾವು ರಚನೆ ಮಾಡಿ ಆಗಿದೆ. ವಲಯಾಧ್ಯಕ್ಷರ ಆಯ್ಕೆಯಾಗಿದೆ. ಇನ್ನು ದಶಮಾನೋತ್ಸವ ಕಾರ್ಯಕ್ರಮದ ಮೊದಲು ನಾವು ಅದರ ತಾಲೂಕು ಒಕ್ಕೂಟ ರಚನೆ ಮಾಡಿದೆ. ತಾಲೂಕು ಒಕ್ಕೂಟ ರಚನೆ ಹೇಗೆ ಆಗ್ತದೆ ಅಂತ ಹೇಳಿದರೆ, ಎಲ್ಲ ವಲಯ ಅಧ್ಯಕ್ಷರುಗಳ ಸಭೆಯಲ್ಲಿ ಆ ಒಂದು ತಾಲೂಕಿನ ಅಧ್ಯಕ್ಷರನ್ನು ನೇಮಕ ಮಾಡುವಂಥ ಪ್ರಕ್ರಿಯೆ ಕೂಡ ಇದರಲ್ಲಿ ನಡೀತದೆ. ಜೊತೆಯಲ್ಲಿ ಈ ಎಲ್ಲ ಕಾರ್ಯಕ್ರಮದ ಜೊತೆಗೆ ನಮ್ಮ ಸ್ವಸಹಾಯ ಟ್ರಸ್ಟಿನ ವತಿಯಿಂದ ನಮ್ಮ ಸಮುದಾಯದ ಅನೇಕ ವ್ಯಕ್ತಿಗಳಿಗೆ ವಧು ಮತ್ತು ವರ ಸಿಕ್ಕುವಂಥ ಸಮಸ್ಯೆಯನ್ನು ಮನಗೊಂಡು ನಮ್ಮ ಟ್ರಸ್ಟಿನ ಗೌರವ ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಎ.ವಿ. ನಾರಾಯಣರ ಒಂದು ಕಲ್ಪನೆಯಂತೆ ಒಕ್ಕಲಿಗ ವಿವಾಹ ವೇದಿಕೆ ಈಗ ಒಂದು ಆರಂಭ ಆಗಿದೆ. ಕಳೆದ ವರ್ಷದ ಈ ವಿವಾಹ ವೇದಿಕೆ ಆರಂಭ ಇದೆ. ಇದರ ಸಂಚಾಲಕರಾಗಿ ಶ್ರೀಯುತ ಸುರೇಶ್ ಕಲ್ಲಾರ ಇವರು ನಡೆಸ್ತಾ ಇದ್ದಾರೆ. ಹಾಗೂ ಅಲ್ಲಿ ಒಂದು ಸಿಬ್ಬಂದಿ ಇದೆ. ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿದಂಥ ಎಲ್ಲ ವಧು ಮತ್ತು ವರರಿಗೆ ಬೇಕಾದಂಥ ಮಾಹಿತಿಯನ್ನು ನಾವು ಇದರಲ್ಲಿ ಕೊಡ್ತಾ ಇದ್ದೇವೆ. ಎಲ್ಲ ನಮ್ಮಲ್ಲಿ ಯಾವ ಗೋತ್ರದ್ದು ಅಂತ ಬೇರೆ ಬೇರೆ ರೀತಿಯ ಅವರಿಗೆ ವ್ಯವಸ್ಥೆಗಳು ಬೇರೆ ನಾವು ನಮ್ಮ ಸಮುದಾಯದಲ್ಲಿರುವಂಥ ಎಲ್ಲ ಗೋತ್ರಗಳ ವಧುವರರು ನಮ್ಮ ವಿವಾಹ ವೇದಿಕೆಯಲ್ಲಿ ನೋಂದಣಿ ಮಾಡಿಕೊಂಡಿರ್ತಾರೆ. ಈಗಾಗಲೇ ಸುಮಾರು 553 ವಧು ಮತ್ತು ವರರು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಕೂಡ ಇದೆ BPL ನವರಿಗೆ ₹500 ಅಂತ ನಿಗದಿಪಡಿಸಿದೆ. ಜೊತೆಯಲ್ಲಿ APLನವರಿಗೆ ₹1,000 ಅಂತ ನಿಗದಿಪಡಿಸಿ ಈ ವರ್ಷ ಇಷ್ಟರವರೆಗೆ ನಾವು ಸುಮಾರು 129 ಜೋಡಿಗೆ ವಿವಾಹದ್ದು ನಮ್ಮ ಈ ವಿವಾಹ ವೇದಿಕೆಯ ಒಂದು ಹೆಗ್ಗಳಿಕೆ. ಹಾಗೆ ಇನ್ನೂ ಕೂಡ ಒಂದು 18, 19, 20 ಜೋಡಿಗಳಿಗೆ ಈಗಾಗಲೇ ವಿವಾಹ ಆಗಲಿಕ್ಕೆ ನಿಶ್ಚಯ ಆಗಿದೆ. ಇನ್ನು ಮುಂದೆ ಇನ್ನೂ ಹೆಚ್ಚು ಈ ಚಟುವಟಿಕೆಯನ್ನು ನಾವು ಒಕ್ಕಲಿಗ ವಿವಾಹ ವೇದಿಕೆಯನ್ನು ಮುಖಾಂತರ ಮಾಡಲಿಕ್ಕಿದ್ದೇವೆ. ಇದೊಂದು ಒಳ್ಳೆಯ ರೀತಿಯ ವೇದಿಕೆಯಾಗಿದೆ. ಯಾಕಂದರೆ ನಮ್ಮ ಸಮುದಾಯದವರಿಗೆ ಮೊದಲೆಲ್ಲ ಬ್ರೋಕರ್ ಆ ರೀತಿಯ ಒಂದು ಅದರಲ್ಲಿ ವ್ಯವಸ್ಥೆ ಇರಲಿತ್ತು. ಆದರೆ ನಮ್ಮಲ್ಲಿ ಆ ಬ್ರೋಕರೇಜನ್ನು ಸ್ವಲ್ಪ ಕಡಿಮೆ ಮಾಡಿ ಅವರಿಗೆ ಅದರ ಹೊಡೆತ ಬೀಳಬಾರ್ದು ಅಂತ ಹೇಳುವ ಉದ್ದೇಶದಿಂದ ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಕೂಡ ಒಕ್ಕಲಿಗ ವಿವಾಹ ವೇದಿಕೆಯ ಮೂಲಕ ಮಾಡಿ ನಾವು ಒಂದು ವರ್ಷ ಸಾಗಿಸಿದೆ. ಹಾಗೆ ಒಟ್ಟಾರೆಯಾಗಿ ಹೇಳ್ತಿದ್ರೆ ಸ್ವಸಹಾಯ ಟ್ರಸ್ಟ್ ಆರಂಭದ ಹಂತದಿಂದ ಈವರೆಗೂ ಒಳ್ಳೆಯ ರೀತಿಯಲ್ಲಿ ಏರುಗತಿಯಲ್ಲಿ ನಡೀತಾ ಇದೆ. ಮೊದಲಿಗೆ ನಮ್ಮ ಸ್ವಸಹಾಯ ಟ್ರಸ್ಟಿಯಲ್ಲಿ ಆರಂಭ ಆಗಿತ್ತು ಅಂತ ಹೇಳಿದರೆ, ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಅಲ್ಲಿ ನಟರಾಜ ವೇದಿಕೆಯ ಹತ್ತಿರದಲ್ಲಿರುವಂಥ ಅವರ ಆ ಬಿಲ್ಡಿಂಗಲ್ಲಿ ನಾವು ಕಳೆದ ವರ್ಷದವರೆಗೆ ಅಲ್ಲಿ
22ರವರೆಗೆ ಅಲ್ಲಿ ನಾವು ಚಟುವಟಿಕೆ ಜೊತೆಯಲ್ಲಿ ಈಗ ಎಂತಾಗಿದೆ ಅಂತ ಹೇಳಿದ್ರೆ ನಾವೀಗ ಸುಮಾರು 1 ಕೋಟಿ ವೆಚ್ಚದ ಒಂದು ಕಟ್ಟಡವನ್ನು ಖರೀದಿ ಮಾಡಿ ಸುಸಜ್ಜಿತವಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಒಂದು ಇದು ಖಾಸಗಿ ಬಸ್ ನಿಲ್ದಾಣದ ಎದುರುಗಡೆ ಇರುವಂಥ ಈ ಒಂದು ಬಿಲ್ಡಿಂಗಲ್ಲಿ ನಮ್ಮ ಕಾರ್ಯಚಟುವಟಿಕೆ ಎಲ್ಲ ನಡೀತಾ ಇದೆ. ಆದ್ದರಿಂದ ಈ ದಶಮಾನೋತ್ಸವ ಆಚರಿಸುವಂಥ ಒಂದು ಈ ಉತ್ಸವದಲ್ಲಿ ಇನ್ನೂ ಕೂಡ ಸದಸ್ಯರಿಗೆ ಹೆಚ್ಚೆಚ್ಚು ನಾವು ಇದು ಕೊಡುವಂಥ ಸವಲತ್ತನ್ನು ಕೊಡುವಂಥ ಯೋಚನೆಗಳಿವೆ. ಆ ಎಲ್ಲ ಅದೇ ರೀತಿ ಸಿಬ್ಬಂದಿಗಳಿಗೆ ಕೂಡ ಒಳ್ಳೆಯ ರೀತಿ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಇದು ಕೊಡ್ತಾ ಇದೆ. ಪ್ರತಿ ವರ್ಷ ಬೋನಸ್ ಮತ್ತು ಅವರಿಗೆ ಸಮವಸ್ತ್ರವನ್ನು ಕೂಡ 2 ಜೊತೆ ನಾವು ಕೊಡ್ತಾ ಇದ್ದೇವೆ. ಈ ಎಲ್ಲ ಚಟುವಟಿಕೆಯ ಮುಖಾಂತರ ನಾವು ದಶಮಾನೋತ್ಸವ ಆರಂಭಿಸಲಿದ್ದೇವೆ. ಗ್ರಾಮಗಳಲ್ಲಿ ಇನ್ನು ಮುಂದೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇನ್ನು ಈ ದಶಮಾನೋತ್ಸವ ಕಾರ್ಯಕ್ರಮವನ್ನು ಸಾಮಾನ್ಯ ನಾಳ್ದು ಫೆಬ್ರವರಿ 25ರ ಒಂದು ದಿನದಲ್ಲಿ ಒಳ್ಳೆ ಇಡೀ ತಾಲೂಕನ್ನು ಸೇರಿಸಿಕೊಂಡು ಆಚರಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಗಳಿಗೆ ಎಲ್ಲರೂ ನಮ್ಮ ಸಮುದಾಯದ ಎಲ್ಲ ಸದಸ್ಯರು ಕೂಡ ಸಹಕರಿಸಿ ಈ ದಶಮಾನೋತ್ಸವ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ಬೇಕು ಅಂತ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ಹಾಗೆ ಇದಕ್ಕೆಲ್ಲ ಆಶೀರ್ವಾದ ಇರುವುದು ನಮ್ಮ ಆದಿಚುಂಚನಗಿರಿಯ ಸ್ವಾಮಿಗಳ ಮತ್ತು ಅಲ್ಲಿಯ ಕಾಲಭೈರವೇಶ್ವರರ ಸ್ವಾಮಿಯ ಒಂದು ಆಶೀರ್ವಾದದಿಂದ ನಮ್ಮ ಚಟುವಟಿಕೆ ನಿರಂತರ ನಡೀತದೆ. ಜೊತೆಯಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಈ ಸ್ವಸಹಾಯ ಸಂಘ ಸದಸ್ಯರುಗಳನ್ನು ಆದಿಚುಂಚನಗಿರಿಯ ಮಠಕ್ಕೆ ಹೆಚ್ಚಿನ ಗ್ರಾಮದ ಸದಸ್ಯರನ್ನು ಕೂಡ ಕರ್ಕೊಂಡು ಹೋಗಿ ಸ್ವಾಮಿಗಳ ಭೇಟಿ ಮಾಡಿಸಿಕೊಂಡು ಅವರಿಗೂ ಕೂಡ ಅಲ್ಲಿ ಒಳ್ಳೆಯ ರೀತಿಯ ಒಂದು ಮಾನಸಿಕ ನೆಮ್ಮದಿ ಎಲ್ಲ ಸಿಕ್ಕುವಂತೆ ನಾವು ಕೂಡ ಟ್ರಸ್ಟಿನ ಮುಖಾಂತರ ಕೂಡ ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ನಾವಿನ್ನು ಆಯೋಜಿಸಲಿದ್ದೇವೆ. ಎಲ್ಲ ಕಾರ್ಯಕ್ರಮಗಳಿಗೂ ಭಗವಂತನ ಒಳ್ಳೆಯ ರೀತಿಯ ಸಹಕಾರ ಕೊಡಲಿ ಅಂತ ಹೇಳಿಕೊಳ್ಳುತ್ತಾ, ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ನಾವು ಆಹ್ವಾನ ನೀಡುತ್ತಾ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಟ್ರಸ್ಟಿನೊಂದಿಗೆ ಕೈ ಜೋಡಿಸಿ ಅಂತ ಹೇಳುತ್ತಾ, ಇಷ್ಟರವರೆಗೆ ಸಹಕರಿಸಿದಂಥ ಈ ತನಕ ಸಹಕರಿಸಿದ ಎಲ್ಲ ಟ್ರಸ್ಟಿಗಳಿಗೆ, ಸಲಹಾ ಸಮಿತಿಯವರಿಗೆ ಮತ್ತು ಸ್ಥಾಪಕ ಅಧ್ಯಕ್ಷರಿಗೆ, ಸಿಬ್ಬಂದಿಗಳಿಗೆ ಇಷ್ಟು ಇದಾಗಬೇಕಾದ್ರೆ ಸಿಬ್ಬಂದಿಗಳ ಒಂದು ಚಟುವಟಿಕೆಯ ಮೂಲಕ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ಕೂಡ ವಂದನೆಗಳು. ಪುತ್ತೂರು ಮಹಾತೋಬರ ಮಹಾಲಿಂಗೇಶ್ವರ ದೇವರ ಪಾದಕಮಲಗಳಿಗೆ ವಂದಿಸ್ತಾ ನಾವು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಬಗ್ಗೆ 2 ಮಾತುಗಳು. ಬಹುಶಃ 2013ರಲ್ಲಿ ನಾನು ನಮ್ಮ ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷನಾಗಿರುವ ಸಂದರ್ಭದಲ್ಲಿ ನಮಗೆ 2 ಯೋಜನೆಯನ್ನು ಮಾಡಬೇಕು 2 ವರ್ಷಕ್ಕೆ ಅಂತ ಒಂದು ಆಸೆ ಇತ್ತು, ಕನಸಿತ್ತು. ಆದರೆ ನಾವು ಒಂದು ಒಕ್ಕಲಿಗ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡುವಂಥ ಯೋಜನೆಯನ್ನು ನಾವು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಮುಖಾಂತರ ಮಾಡಿದೆವು. ಆಗ ಒಂದು 13 ಜನರ ಒಂದು ತಂಡವನ್ನು ಕಟ್ಟಿಕೊಂಡು ಅದಕ್ಕೆ ನಾನೇ ಸ್ಥಾಪಕ ಅಧ್ಯಕ್ಷನಾಗಿ ನಾವು ಒಕ್ಕಲಿಗ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ. ಅದು ಬಹಳ ಒಂದು ಕ್ಷೀಣ ವ್ಯವಸ್ಥೆಯಲ್ಲಿ, ಅಂದರೆ ಝೀರೋದಿಂದ ನಾವು ಪ್ರಾರಂಭ ಮಾಡಿದೆವು, ಶೂನ್ಯದಿಂದ ನಾವು ಪ್ರಾರಂಭ ಮಾಡಿದಂಥ ಸಂಸ್ಥೆ. ನಾವು ಒಂದು ಪ್ರಸಾದ್ ಎನ್ನುವರು ನಮಗೆ ಪ್ರೇರಕರಾಗಿ ನಮಗೆ ಸಿಕ್ಕಿದರು. ಅವರು ಬಂದರ್ನಾಚೆಯವರು. ಅವರೊಂದಿಗೆ ನನ್ನ ಆಫೀಸಿನಲ್ಲೇ ಕಚೇರಿಯಲ್ಲೇ AVG ಕಚೇರಿಯಲ್ಲೇ ಪ್ರಾರಂಭ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ನಮ್ಮ ಸ್ವಸಹಾಯ ಸಂಘಗಳು ಸ್ವಲ್ಪ ಜಾಸ್ತಿ ದೊಡ್ಡದಾಗುವಾಗ ನಾವು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸೊಸೈಟಿಯಲ್ಲಿ ನಮ್ಮ ಸ್ಟಾಫನ್ನು ಇಟ್ಟುಕೊಂಡು ನಾವು ಪ್ರಾರಂಭ ಮಾಡಿದೆವು. ಅಲ್ಲಿಂದ ಮುಂದುವರಿತಾ ನಾವು ನಮ್ಮ ಒಂದು ಬಾಡಿಗೆಗೆ ಕೊಠಡಿಯನ್ನು ತೆಗೆದುಕೊಂಡು ಮಹಾಲಿಂಗೇಶ್ವರ ಸಭಾಭವನ ಕಟ್ಟಡದಲ್ಲಿ ನಾವು ಕೆಲಸವನ್ನು ಮಾಡ್ತಿದ್ದೆವು. ಅದರಲ್ಲಿ ನಾವು ವರ್ಷ ಮುಂದುವರಿಸ್ತಾ ಈಗ ನಮ್ಮಲ್ಲಿ 1 ಸಿಬ್ಬಂದಿಯಿಂದ ಪ್ರಾರಂಭ ಆದಂತಹ 5,000 ಅಮೌಂಟ್ನಿಂದ ಪ್ರಾರಂಭ ಆದಂತಹ ಒಂದು ಸಂಸ್ಥೆ ಸುಮಾರು 3.5 ಕೋಟಿಯಷ್ಟು ಉಳಿತಾಯ ಉಳಿಸಿ 3 ಕೋಟಿಯಷ್ಟು ನಮಗೆ ಸಾಲ ಕೊಡುವಂತಹ ಒಂದು ದೊಡ್ಡ ಸಂಸ್ಥೆಯಾಗಿ ಈಗ ಬೆಳೆದಿದೆ. ಸುಮಾರು 17ರಿಂದ 20 ಜನ ಸಿಬ್ಬಂದಿಯನ್ನು ಹೊಂದಿರುವಂತಹ ಸಂಸ್ಥೆಯಾಗಿ ಬೆಳೆದಿದೆ. ಈಗ ಸ್ವಂತ ಕಟ್ಟಡವನ್ನು ಹೊಂದಿಕೊಂಡಿದೆ. ನಮ್ಮ ಪುತ್ತೂರು ಹೃದಯ ಭಾಗದಲ್ಲಿ ನಮ್ಮ ಖಾಸಗಿ ಬಸ್ ನಿಲ್ದಾಣದ ಎದುರುಗಡೆಯಲ್ಲಿ ನಮಗೆ 4 ಸೆನ್ಸ್ ಜಾಗ ಮತ್ತು 1,500 ಸ್ಕ್ವೇರ್ ಫೀಟ್ನ ನಮಗೆ ಬಿಲ್ಡಿಂಗ್ ಕೂಡ ಕಟ್ಟಡ ಕೂಡ ಇದರಲ್ಲಿ ಇದೆ. ಆ ರೀತಿಯ ಒಂದು ಯೋಜನೆಯನ್ನು ಮಾಡಿಕೊಂಡು ಯಾಕೆ ಮಾಡಿದ್ದೇವೆ, ಏನು ಮಾಡಿದ್ದೇವೆ ಅನ್ನುವ ಮುಖ್ಯ ಉದ್ದೇಶ. ನಮಗೆ ಒಂದು ನೆನಪಿಗೆ ಬರುವುದು ಸ್ವಾಮಿ ವಿವೇಕಾನಂದರ ಮಾತುಗಳು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳಿದರು,
ಅವರವರ ಜನಾಂಗವು ಆ ಒಂದು ರೀತಿಯ ಸುಸ್ಥಿತಿಯಲ್ಲಿ ಹೋದರೆ ಇಡೀ ಸಮಾಜವೇ ಎದ್ದೇಳುತ್ತದೆ, ಹಿಂದೂ ಸಮಾಜ ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತದೆ ಎನ್ನುವ ಒಂದು ವಿಚಾರವನ್ನು ಒಂದು ಕಡೆ ಹೇಳಿದ್ದನ್ನು ನನಗೆ ನೆನಪು ಬರ್ತದೆ. ಒಂದು ಜನಾಂಗಕ್ಕೆ ಒಂದು ರೀತಿಯ ಸಂಸ್ಕಾರ ಸಂಸ್ಕೃತಿಗಳಿರ್ತದೆ. ಆ ಸಂಸ್ಕೃತಿಯನ್ನು ಬಿಟ್ಟು ಕೊಂಡು ಹೋದಾಗ ಹಿಂದೂ ಸಮಾಜದಲ್ಲಿ ಆ ಒಂದು ಜನಾಂಗಕ್ಕೆ ಗಟ್ಟಿಯಾಗಿರುವುದಿಲ್ಲ. ಆ ಜನಾಂಗವನ್ನು ಗಟ್ಟಿ ಮಾಡಬೇಕಾದ್ರೆ ನಾವು ಸ್ವಸಹಾಯ ಸಂಘದ ಮುಖಾಂತರ ಎಲ್ಲ ಜನರನ್ನು ಮುಟ್ಟಿ ಆ ಜನಾಂಗವನ್ನೇ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ, ಆ ಜನಾಂಗದ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವ ದೃಷ್ಟಿಯಿಂದ ನಾವು ಈ ಒಂದು ಸ್ವಸಹಾಯ ಸಂಘದ ಮುಖಾಂತರ ನಾವು ಗಟ್ಟಿ ಮಾಡಿದ್ದೇವೆ. ಬಹುಶಃ ಅದು ನಮಗೆ ಇಷ್ಟರವರೆಗೆ ನಾವು ನೆನೆಸಿದ ರೀತಿಯಿಂದಲೂ ಉತ್ತಮ ರೀತಿಯ ಫಲ ಸಿಕ್ಕಿದೆ ಎನ್ನುವುದು ನಮಗೆ ಗೊತ್ತಾಗಿದೆ. ಒಳ್ಳೆಯ ಬೆಂಬಲ ಕೊಟ್ಟಿದ್ದಾರೆ, ಸಮಾಜ ನಮಗೆ ಒಳ್ಳೆಯ ಬೆಂಬಲ ಕೊಟ್ಟಿದೆ. ನಮ್ಮಲ್ಲಿ ಸುಮಾರು 1,000ಕ್ಕೆ ಹತ್ತಿರ ಆಗುವಂಥ ಗುಂಪುಗಳು ಆಗ್ತಾ ಉಂಟು. ಅದೇ ರೀತಿ ಮುಂದೆಗೆ ನಾವು ಈ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ತಿಂಗಳಿಗೆ ಒಂದು ರೀತಿಯ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ತಿಂಗಳಿಗೆ ಒಂದು ರೀತಿಯ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಒಂದು ದೊಡ್ಡ ದಶಮಾನೋತ್ಸವ ಒಂದು ಕಮಿಟಿಯನ್ನು ಮಾಡಲಿಕ್ಕಿದ್ದೇವೆ. ಆ ದಶಮಾನೋತ್ಸವದ ಕಮಿಟಿಯಲ್ಲಿ ನಾವು ನಮ್ಮ ಪುತ್ತೂರು ಮತ್ತು ಸುತ್ತಮುತ್ತಲಿನ ತಾಲೂಕುಗಳ ಜನಗಳನ್ನು ತೆಗೆದುಕೊಂಡು ದಶಮಾನೋತ್ಸವ ಕಮಿಟಿಯನ್ನು ಮಾಡಲಿಕ್ಕೆ ಇದ್ದೇವೆ. ಅದಕ್ಕೆ ಅಂತಲೇ ನಾವು ಒಂದು ರೀತಿಯ ವೆಬ್ಸೈಟನ್ನು ಕೂಡ ನಾವು ಆದಷ್ಟು ಬೇಗ ನಾವು ಅದಕ್ಕೆ ಇನಾಗ್ರೇಷನ್ ಮಾಡಲಿಕ್ಕೆ ನಾವು ರೆಡಿ ಮಾಡ್ತಿದ್ದೇವೆ. ಅದಲ್ಲದೆ ನಾವು ಈಗ ಪುತ್ತೂರು ತಾಲೂಕು ಮತ್ತು ಕಡಬ ತಾಲೂಕು ಮತ್ತು ಹತ್ತಿರದ ಕೆಲವು ಗ್ರಾಮಗಳನ್ನು ಮಾತ್ರ ನಾವು ಕವರ್ ಮಾಡಿದ್ದೇವೆ. ಇನ್ನು ಮುಂದೆಗೆ ನಾವು ಇದನ್ನು ಸುಳ್ಯ ತಾಲೂಕು ಮತ್ತು ಬೆಳ್ತಂಗಡಿಗೆ ಕೊಂಡೋಗಿ ನಾವು ಇಡೀ ಡಿಸ್ಟಿಕ್ಕಲ್ಲೇ ನಾವು ಇದನ್ನು ಈ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡುವಂಥ ಯೋಜನೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಈ ಸ್ವಸಹಾಯ ಸಂಘಗಳದ ನಿಬಂಧನೆಯನ್ನು ನಾವು ರಿಜಿಸ್ಟ್ರೇಷನ್ ಮಾಡುವಾಗ ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಆಗಲೇ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದೇವೆ. ಆದ ಕಾರಣ ನಮಗೆ ಜಿಲ್ಲೆಗೆ ಹೋಗೋದಕ್ಕೆ ಯಾವುದೇ ತೊಂದರೆಗಳಿಲ್ಲ. ಆ ಜಿಲ್ಲೆಯಲ್ಲಿ ಹೋಗುವಾಗ ಆಯಾಯ ತಾಲೂಕಿನ ಸಹಕಾರಿ ಸಂಘಗಳು ಮಾಡಿದ್ದಾರೆ. ಆ ಊರಿನ ಗೌಡ ಸಮಾಜದವರು ಮಾಡಿಕೊಂಡಿದ್ದಾರೆ. ಸುಳ್ಯದಲ್ಲಿ ವೆಂಕಟರಮಣ ಗೌಡರ ಸೊಸೈಟಿ ಇದೆ, ಇಲ್ಲಿ ವಾಣಿ ಸೊಸೈಟಿ ಇದೆ ಬೆಳ್ತಂಗಡಿಯಲ್ಲಿ. ಆ ವಾಣಿ ಸೊಸೈಟಿಗೆ ನಾವು ಕೋಆಪ್ರೇಷನ್ ಕೊಟ್ಟುಕೊಂಡು, ವೆಂಕಟರಮಣ ಸೊಸೈಟಿಗೆ ಕೋಆಪ್ರೇಷನ್ ಕೊಟ್ಟುಕೊಂಡು ನಾವು ಅಲ್ಲಿ ಸ್ವಸಹಾಯ ಸಂಘಗಳನ್ನು ಮಾಡಿ ಅಲ್ಲಿ ಕೂಡ ನಾವು ಸಕ್ಸಸ್ ಆಗುವಂಥ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಬದ್ಧರಿದ್ದೇವೆ. ಅದೇ ರೀತಿ ನಮಗೆ ಮುಂದೆ ಒಕ್ಕಲಿಗ ಗೌಡದಿಂದ ಇನ್ನಷ್ಟು ಜನಗಳನ್ನು ಮುಟ್ಟಬೇಕು ಮತ್ತು ನಮ್ಮ ಸಂಸ್ಕಾರವನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಒಕ್ಕಲಿಗರ ಊರಗೌಡರ ಸಂಘಗಳನ್ನು ಅಲ್ಲದ್ರೆ ಕಮಿಟಿಯನ್ನು ಮಾಡಬೇಕನ್ನೋ ದೃಷ್ಟಿ ಇದೆ. ಈಗಾಗಲೇ ನಾವು ಒಂದು ರೌಂಡ್ನ ಮಾತುಕತೆಯನ್ನು ಸವಣೂರು ವಲಯದಲ್ಲಿ ಮಾಡಿದ್ದೇವೆ. ವಲಯವಾರು ಅದನ್ನು ಮಾಡಿಕೊಂಡು ಆ ಊರಗೌಡರ ಮುಖಾಂತರ ಸಂಸ್ಕೃತಿಯನ್ನು ಗಟ್ಟಿ ಮಾಡುವಂಥ ಒಂದು ಉದ್ದೇಶದಿಂದ, ಸಂಸ್ಕಾರವಂತವಾಗಿ ನಡೆಸುವ ಉದ್ದೇಶದಿಂದ ಅದನ್ನು ಮಾಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಒಕ್ಕಲಿಗ ಗೌಡರ ಆದಿಮನೆಗಳು ಅಲ್ಲದ್ರೆ ತರವಾಡು ಮನೆಗಳು ಒಂದು ಗ್ರಾಮದಲ್ಲಿ ಸುಮಾರು ಒಂದು 5 ಮನೆಗಳು ಆದಿಮನೆಗಳಿರ್ತದೆ. ಒಂದೊಂದು ಗೋತ್ರದವರಿಗೆ ಒಂದೊಂದು ಕೂಡು ಕುಟುಂಬದವರಿಗೆ ಒಂದೊಂದು ಆದಿಮನೆ ಅಲ್ಲದ್ರೆ ತರವಾಡು ಮನೆ ಅಂತ ಇರ್ತದೆ. ಆ ತರವಾಡು ಮನೆಯವರ ಸಂಘಟನೆಯನ್ನು ಕೂಡ ನಾವು ನೆಕ್ಸ್ಟ್ನ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳಲಿಕ್ಕೆ ಇದ್ದೇವೆ. ಅದೇ ರೀತಿ ನಮ್ಮಲ್ಲಿ ಬಹಳ ವಿಶೇಷ ಏನಂದರೆ ನಮ್ಮ ಎಲ್ಲರೂ ಕೃಷಿಕರು ಮತ್ತು ಉದ್ಯೋಗಸ್ಥರು, ವ್ಯಾಪಾರಸ್ಥರು ಬಹಳ ಕಡಿಮೆ ಇದ್ದಾರೆ. ಆ ವ್ಯಾಪಾರವನ್ನು ಹೆಚ್ಚಿಸುವ ದೃಷ್ಟಿಯಿಂದ, ವಾಣಿಜ್ಯಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಕ್ಕಲಿಗ ವಾಣಿಜ್ಯ ಸಂಘವನ್ನು ಕೂಡ ಒಂದು ರಚನೆ ಮಾಡಬೇಕು ಎನ್ನುವ ದೃಷ್ಟಿಯನ್ನು ನಾವು ಮುಂದೆಗೆ ಹೊಂದಿಕೊಂಡಿದ್ದೇವೆ. ಯೋಜನೆಯನ್ನು ಸಂಕಲ್ಪ ಇದೆ. ಅದೇ ರೀತಿ ಮುಂದೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪುತ್ತೂರು ಒಂದೇ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಮುಖಾಂತರ ಗುಂಪುಗಳನ್ನು ರಚನೆ ಮಾಡಿಕೊಂಡು ದಶಮಾನೋತ್ಸವದ ಕೊನೆಗೆ ನಾವು ಒಂದು ಸಮಾವೇಶವನ್ನು ಕೂಡ ಮಾಡಬೇಕಂತಿದ್ದೇವೆ. ಅದೇ ರೀತಿ ನಮ್ಮ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಸ್ವಸಹಾಯ ಸಂಘದ ಗುಂಪಿನ ಸದಸ್ಯರಿಗೆ ನಾವು ಒಂದು ಕ್ರೀಡೋತ್ಸವವನ್ನು ಕೂಡ ಆಯೋಜನೆ ಮಾಡಬೇಕಂತ ಒಂದು ಬರುವ ವರ್ಷದಲ್ಲಿ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಕೂಡ 2024ರಲ್ಲಿ ಕೊನೆಯ ಹಂತದಲ್ಲಿ ಆ ಕ್ರೀಡಾಕೂಟವನ್ನು ಕೂಡ ನಾವು ಆಯೋಜನೆ ಮಾಡಬೇಕು ಎನ್ನುವ ದೃಷ್ಟಿಯನ್ನು ನಮ್ಮ ಅಧ್ಯಕ್ಷರು ಇಟ್ಟುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಈಗ ನಮ್ಮ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಿರುವಂತಹ ಸ್ವಸಹಾಯ ಟ್ರಸ್ಟಿಗೆ, ಸ್ವಸಹಾಯ ಗುಂಪುಗಳಿಗೆ ಮತ್ತು ಒಕ್ಕೂಟಗಳಿಗೆ ನಮಗೆ ಮಹಿಳಾ ಸಂಘ, ಯುವ ಸಂಘ, ಒಕ್ಕಲಿಗೌಡ ಸೇವಾ ಸಂಘ ಹಾಗೂ ನಮಗೆ ಹೊರಗಿನ ಅಂದರೆ ಪುತ್ತೂರು ತಾಲೂಕನ್ನು ಬಿಟ್ಟು ಬೇರೆ ತಾಲೂಕಿನವರು ಕೂಡ ನಮಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದಾರೆ. ಪೂರ್ಣ ಪ್ರಮಾಣದ ಸಹಕಾರ ಕೊಟ್ಟ ಕಾರಣ ಮಾತ್ರ ಇಷ್ಟು ಬೆಳಲಿಕ್ಕೆ ಸಾಧ್ಯವಾಯಿತು, ಇಷ್ಟು ಒಳ್ಳೆಯ ರೀತಿಯಲ್ಲಿ ನಡಲಿಕ್ಕೆ ಸಾಧ್ಯವಾಯಿತು ಎನ್ನುವುದು ನಾವು ಮನಗಂಡಿದ್ದೇವೆ. ಅದು ಅಲ್ಲದೆ ನಮಗೆ ಸ್ವಾಮೀಜಿಗಳ ಒಂದು ಪೂರ್ಣ ಆಶೀರ್ವಾದ ಇದೆ. ನಾವು ಪ್ರತಿ ತಿಂಗಳಿಗೆ ಒಂದು ಬಸ್ಸನ್ನು ಒಂದು ವಲಯದಿಂದ ನಾವು ಈಗಾಗಲೇ ಅಲ್ಲಿಗೆ ನಾವು ಸ್ವಾಮೀಜಿಗಳ ದರ್ಶನವನ್ನು ಭೇಟಿ ಮಾಡಲಿಕ್ಕೆ ಸ್ವಸಹಾಯ ಸಂಘದ ಸದಸ್ಯರನ್ನು ನಾವು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ನಮ್ಮ ಪ್ರೇರಕರು ಮತ್ತು ಮುಖ್ಯಸ್ಥರು ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ
ಒಳ್ಳೆಯ ರೀತಿಯಲ್ಲಿ ನಡಿಲಿಕ್ಕೆ ಮುಂದೆಗೆ ಶ್ರೀ ಪುತ್ತೂರು ಮಹತ್ವರ ಮಾಲಿಂಗೇಶ್ವರ ದೇವರು ಮತ್ತು ಉಳ್ಳಾಲ್ತಿ ಅಮ್ಮನವರು ನಮಗೆ ಆಶೀರ್ವಾದ ಮಾಡಬೇಕಂತ ಕೇಳಿಕೊಳ್ಳುತ್ತಾ, ಎಲ್ಲರೂ ನಮಗೆ ಇನ್ನಷ್ಟು ಸಹಕಾರ ಕೊಡಬೇಕು. ನಾವು ಮುಂದೆಗೆ ವಿದ್ಯಾನಿಧಿಯನ್ನು ಕೂಡ ಮಾಡುವಂಥ ಯೋಜನೆಯನ್ನು ಇದ್ದೆ, ಅದು ಕೂಡ ಮುಂದೆಗೆ ನಾವು ತಿಳಿಸಲಿಕ್ಕಿದ್ದೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.